ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್. ನಮಸ್ತೆ ವೀಕ್ಷಕರೇ, ಪೆಟ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಜೊತೆಗೆ ನಮ್ಮ ಪೆಟ್ಸ್ ಜೊತೆಗೆ ನಮ್ಮ ಒಡನಾಟ ಹೇಗಿರ್ತದೆ, ಎಲ್ಲ ವಿಷಯಗಳನ್ನು ಕುರಿತಂತೆ ವಿಶೇಷವಾಗಿ ಏನು ಪಶುವೈದ್ಯಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅಂತಹ ಒಬ್ಬ ವಿಶೇಷ ಅತಿಥಿಗಳು ನಮ್ಮೊಟ್ಟಿಗೆ ಇವತ್ತು ಭಾಗವಹಿಸಿದ್ದಾರೆ. ಪ್ರಶಾಂತ್ ಶೆಟ್ಟಿ ಅಂತೇಳಿ ಪಶುವೈದ್ಯಾಧಿಕಾರಿಗಳು ಮಣಿಪಾಲದಿಂದ ಬಂದಿದ್ದಾರೆ. ಮಣಿಪಾಲದ ಸರ್ಕಾರಿ ಪಶುವೈದ್ಯಾಧಿಕಾರಿಗಳು ಅವ್ರನ್ನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವಾಗತ ಮಾಡಿಕೊಂಡು ಅವರೊಟ್ಟಿಗೆ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ಕಾರ. ಎಸ್ ಸರ್, ಈಗ ಕರಾವಳಿ ಭಾಗದಲ್ಲಿ ನಾವು ಪೆಟ್ಸ್ಗಳು ಹೆಚ್ಚು ಇಷ್ಟಪಡ್ತಕ್ಕಂಥ ಜನ ಇದ್ದಾರೆ. ಇಲ್ಲಿ ಎಲ್ಲರ ಮನೆಯಲ್ಲೂ ನಾಯಿ, ಬೆಕ್ಕು, ಒಂದಷ್ಟು ಪೆಟ್ಸ್ಗಳು ಇದ್ದೇ ಇರುತ್ತೆ. ಆಮೇಲೆ ಅದರೊಟ್ಟಿಗೆ ತುಂಬ ಒಡನಾಟ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಭಾಗದಲ್ಲಿನ ಜನತೆಗೆ ಮತ್ತು ಈ ಭಾಗದಲ್ಲಿ ಯಾವ್ಯಾವ ತಳಿಗಳು ನಾಯಿಗಳ ಬಗ್ಗೆ ನಾವು ನೋಡೋದಾದರೆ ಸೂಕ್ತ ಇಲ್ಲಿ ಸಾಕಲಿಕ್ಕೆ ಅಂತ. ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಹೆಚ್ಚಾಗಿ ಸಾಕುವಂಥದ್ದು ಲ್ಯಾಬ್ರಡಾರ್ ಅನ್ನೋ ಒಂದು ತಳಿಯನ್ನು ಹೆಚ್ಚಾಗಿ ಸಾಕ್ತಾರೆ. ಅದು ಕಾರಣ ಏನಂತ ಹೇಳಿದ್ರೆ, ಅದು ಮನುಷ್ಯನೊಟ್ಟಿಗೆ ಫ್ರೆಂಡ್ ಆಗಿ ಒಡನಾಟದಲ್ಲಿ ಹೆಚ್ಚು ಹಸನ್ಮುಖಿಯಾಗಿ ಇರ್ತದೆ. ಆದರೆ ಒಬ್ಬ ನಾಯಿ ಸಾಕ್ಬೇಕಂತ ಹೇಳಿ ಆದರೆ ಅವನ 3 ವಿಷಯಗಳಲ್ಲಿ ಅವನು ಅದರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ನಾಯಿ ಆ ಪೆಟ್ಟನ್ನು ಸಾಕೋ ಉದ್ದೇಶ ಒಂದು, ಅವನಿಗೆ ಅದರೊಟ್ಟಿಗೆ ಎಷ್ಟು ಸಮಯವನ್ನು ಕಳೆಯಬಹುದು, ಅವನ ದಿನನಿತ್ಯದ ದಿನಚರಿಗಳಲ್ಲಿ ಬೇರೆ ಬೇರೆ ಕೆಲಸಗಳಲ್ಲೆಲ್ಲ ಇರ್ತದೆ. ಇನ್ನೊಂದು, ಅವನಿಗೆ ಆ ನಾಯಿಗೋಸ್ಕರ ಎಷ್ಟು ಜಾಗವನ್ನು ಅವನ ಸ್ಥಳಗಳಲ್ಲಿ ಬಿಡ್ಬೋದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ತುಂಬ ದೊಡ್ಡ ದೊಡ್ಡ ಬ್ರೀಡ್ಗಳು ಬರ್ತದೆ. ನಾನು ನೋಡ್ತೇನೆ ಕೆಲವರು ರಾಟ್ ವೀಲರ್, ಸೆಂಟ್ ಬರ್ನಾರ್ಡ್ ಇಂಥ ನಾಯಿಗಳನ್ನು ಫ್ಲಾಟಲ್ಲೆಲ್ಲ ಒಂದು ಮೂಲೆಯಲ್ಲಿ ಕಟ್ಟಿರ್ತಾರೆ, ಸಾಕಿರ್ತಾರೆ. ಅವನಿಗೆ ನಿಜವಾಗಿ ಆ ನಾಯಿ ಮೇಲೆ ಪ್ರೀತಿ ಇರ್ತದೆ, ಬಟ್ ಆ ನಾಯಿ ನಿಜವಾಗಿ ಸೆರೆಯಾಳಾಗಿ ಅವನ ಮನೆಯಲ್ಲಿ ಬದುಕ್ತಾ ಇರ್ತದೆ. ಹಾಗಾಗಿ ಅವಕಾಶ ಇರುವುದಿಲ್ಲ. ಅವನಿಗೆ ಇರುವಂತ ಸಮಯ, ನಾಯಿ ಸಾಕಲು ಇರುವ ಉದ್ದೇಶ ಏನಂತ ಹೇಳಿದ್ರೆ, ಕೆಲವರಿಗೆ ಅದೊಂದು ಕಂಪ್ಯಾನಿಯನ್ ಆಗಿ ಬೇಕು. ಮಾನವ ಮೂಲತಃ ಒಂದು ಸಂಘಜೀವಿ. ಅವನಿಗೆ ಮನುಷ್ಯರ ಒಡನಾಟ, ಪ್ರಾಣಿಗಳ ಒಡನಾಟ ಇದು ಶಿಲಾಯುಗದಿಂದ ಬಂದಿದೆ. ದನ ಇರ್ಬೋದು, ನಾಯಿ ಇರ್ಬೋದು, ಬೇರೆ ಬೇರೆ ಪ್ರಾಣಿಗಳನ್ನ ಅವನ ಒಂದು ಸಂಘಜೀವಿಯಾಗಿ ಸಾಕ್ತಾನೆ. ಆ ನಾಯಿಯ ಸಾಕೋ ಉದ್ದೇಶ ಏನು? ಅದನ್ನ ಅವನ ಮನೆ ಕಾಯ್ಲಿಕ್ಕೆ ಸಾಕ್ತಾ ಇದ್ದಾನೋ, ಅಥವಾ ಅವನ ತಂದೆ ತಾಯಿ ಅಥವಾ ಮಕ್ಕಳ ಒಂದು ಆಸೆಗೋಸ್ಕರ ಸಾಕ್ತಾ ಇದ್ದಾನೋ, ಅಥವಾ ಅವನಿಗೆ ನಿಜವಾಗಿ ಆ ಒಂದು ನಾಯಿಯ ಬಗ್ಗೆ ಅನುಕಂಪ, ಕಾಳಜಿ ಇದೆಯಾ? ಅದೊಂದು. ಇನ್ನೊಂದು, ಆ ನಾಯಿಗೋಸ್ಕರ ಅವನು ಎಷ್ಟು ಸಮಯವನ್ನ ಅವನ ಜೀವನದ ಬೇರೆ ಒಂದು ದಿನಚರಿಗಳ ಮಧ್ಯದಲ್ಲಿ ಇಡಬಹುದು ಅಂತೇಳಿ. ಇದು ಯಾಕೆ ಉದ್ದೇಶ ಅಂತ ಹೇಳಿದ್ರೆ, ನಾಯಿಗಳು ನಮ್ಮ ಹಾಗೆ ಸಂಘಜೀವಿ. ಅದು ನನ್ನನ್ನು ಪ್ರೀತಿ ಮಾಡ್ತಾ ಇರ್ತದೆ, ನನ್ನ ಇಷ್ಟವನ್ನು ಪಡ್ತಾ ಇರ್ತದೆ. ಯಾಕಂದ್ರೆ ನಾಯಿಗಳನ್ನ ನಾವು ಅದರ ಒಂದು ಗುಂಪಿನಿಂದ ಬೇರೆ ಮಾಡಿ ನಮ್ಮ ಗುಂಪಿಗೆ ಸೇರಿಸ್ಕೊಳ್ತಾ ಇರ್ತೇವೆ. ಹಾಗಾಗಿ ನಾವು ಅದರೊಟ್ಟಿಗೆ ಎಷ್ಟು ಸಮಯವನ್ನು ಕಳೀತೇವೆ ಅದು ಇಂಪಾರ್ಟೆಂಟ್. ಕೆಲವರು ಏನ್ ಮಾಡಿ, ನಾನು ಬೋನ್ ಮಾಡಿದ್ದೇನೆ, ಅದಕ್ಕೆ ಅತ್ಯಂತ ಉತ್ಕೃಷ್ಟವಾದಂತಹ ಆಹಾರವನ್ನು ಕೊಟ್ಟಿದ್ದೇನೆ, AC-ಯಲ್ಲಿ ಇಟ್ಟಿದ್ದೇನೆ, ಆದ್ರೂ ನನ್ನ ನಾಯಿ ನನ್ನನ್ನು ನೋಡಿದ್ರೆ ಪ್ರೀತಿ ಮಾಡುವುದಿಲ್ಲ, ಬೊಗಳುವುದಿಲ್ಲ. ನನ್ನ ಹಾಲೋನ್ ಬಂದ್ರೆ ಬಾಲ ಅಲ್ಲಾಡಿಸ್ತದೆ, ಪೇಪರ್ ನೋಟ್ ಬಂದ್ರೆ ಬಾಲ ಅಲ್ಲಾಡಿಸ್ತದೆ, ಹೀಗೆಲ್ಲ ಕೆಲವರು ಹೇಳ್ತಾರೆ. ಅದು ನಿಜವಾಗಿ ಆ ನಾಯಿ ಇವನಿಂದ ಅದು AC-ಯನ್ನು ಅಪೇಕ್ಷೆ ಪಡ್ತಾ ಇರುವುದಿಲ್ಲ, ಅಥವಾ ಒಳ್ಳೆ ಆಹಾರವನ್ನು ಅಪೇಕ್ಷೆ ಪಡ್ತಾ, ಇವರ ಗೆಳೆತನವನ್ನು ಅಪೇಕ್ಷೆ ಪಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು, ನಾಯಿಗಳಿಗೆ ಎಷ್ಟು ಜಾಗವನ್ನ ನಿಮ್ಮ ಮನೆ ಮತ್ತು ವಟಾರದಲ್ಲಿ ನೀವು ಇಡ್ತೀರಿ, ಅದು ಅತ್ಯಂತ ಮುಖ್ಯವಾದಂತ. ನಾನೇ ಕೆಲವು ಕಡೆ ನೋಡಿದ್ದೇನೆ, ಈ ಸೆಂಟ್ ಬರ್ನಾರ್ಡ್, ರಾಟ್ ವೀಲರ್, ಗ್ರೇಟ್ ಡೇನ್ ಅಂತ ನಾಯಿಗಳನ್ನ ಸಣ್ಣ ಕೋಣೆಯಲ್ಲಿ ಸಾಕಿರ್ತಾರೆ. ಅದಕ್ಕೆ ಎಕ್ಸರ್ಸೈಸ್ ಇರುವುದಿಲ್ಲ, ಅದಕ್ಕೆ ಸರಿಯಾದ ಗಾಳಿ ಬೆಳಕಿರುವುದಿಲ್ಲ. ಈ ದೊಡ್ಡ ಬ್ರೀಡ್ಗಳಿಗೆ ಅತಿ ಹೆಚ್ಚಾದ ಎಕ್ಸರ್ಸೈಸ್ ಬೇಕಾಗ್ತದೆ, ಅದಕ್ಕೆ ಬೇಕಾದ ಅನುಕೂಲ ಇರುವುದಿಲ್ಲ. ಒಂದು 2-3 ವರ್ಷಗಳಾದ ನಂತರ ಅದಕ್ಕೆ ಮುಖ್ಯವಾಗಿ ಮೂಳೆಗಳ ಕಾಯಿಲೆ, ಚರ್ಮ ರೋಗ, ಗಾಯ ಆಗುವಂತದ್ದು, ನಾಯಿ ಸಿಟ್ಟ ಅಗ್ರೆಸಿವ್ ಆಗುವಂತದ್ದು, ಈ ತರದೆಲ್ಲ ಅದರಲ್ಲೇ ಆದ ಕೆಲವು ಬದಲಾವಣೆಗಳನ್ನು ನೋಡ್ತೇವೆ. ಈ 3 ವಿಷಯಗಳ ಮೇಲೆ ಗಮನ ಇಟ್ಟು ನಾಯಿ ಸಾಕೋ ಕಡೆ ಬಗ್ಗೆ ಹೆಚ್ಚಾಗಿ ಅವರು ಗಮನವನ್ನು ತೋರಿಸಬೇಕಾಗ್ತದೆ. ಹಾಗೆ ಈ ಭಾಗಕ್ಕೆ ಸೂಕ್ತವಾದ ತಳಿಗಳಂದ್ರೆ ಇನ್ನು ಯಾವ್ದು ಸರ್? ಈಗ ನಾಯಿಗಳನ್ನ ಅದೇ ಉದ್ದೇಶಪೂರ್ವಕವಾಗಿ ಸಾಕ್ತಾರೆ. ಕೆಲವರು ಈಗ ಒಂದು ನಾಯಿ ಬೇಕು ಅವರಿಗೆ, ಪೆಟ್ ಹಾಬಿ, ಅದು ಬೊಗಳಬಾರ್ದು, ಕಚ್ಚಬಾರ್ದು, ಏನೋ ಕಂಪ್ಯಾನಿಯನ್ ಆಗಿ ಇರ್ಬೇಕಂತ ಹೇಳಿದ್ರೆ ಅತಿ ಕಡಿಮೆ ರೋಮ ಇರುವಂತಹ ಡ್ಯಾಶ್ ಆ್ಯಂಡ್ ಬ್ರೀಡ್ ಆಗುವುದು, ಕಾಕಸ್ ಸ್ಪ್ಯಾನಿಯಲ್ ಆಗುವಂಥದ್ದು, ಈ ಫ್ಲಾಟ್ನಲ್ಲಿ ಸಾಕುವಂಥವರಿಗೆ ಅದನ್ನ ಸಾಕಿದ್ರೆ ಅವರಿಗೆ ಅನುಕೂಲ ಆಗ್ತದೆ. ಅದೇ ನಮ್ಮ ಸ್ವಲ್ಪ ಮನೆ ಇದೆ, ಸ್ವಲ್ಪ ಜಾಗ ಇದೆ, ವರಾಂಡ ಇದೆ ಅಂತಗಳಲ್ಲಿ ಆದರೆ ನೀವು ಲ್ಯಾಬ್ರಡಾರ್, ಡಾಬರ್ಮ್ಯಾನ್, ಜರ್ಮನ್ ಶೆಪರ್ಡ್ ಇಂಥ ನಾಯಿಗಳನ್ನು ಸಾಕ್ಬೋದು. ಕೆಲವರಿಗೆ ಗಾರ್ಡಿಂಗ್ ಉದ್ದೇಶಕ್ಕೆ ಬೇಕಾಗ್ತದೆ, ಮತ್ತೆ ದೊಡ್ಡ ದೊಡ್ಡ ತಳಿಗಳು ಬೇಕಾಗ್ತದೆ. ಹಂಟಿಂಗ್, ಸ್ವಲ್ಪ ತೋಟ ಇದೆ, ಜಾಗ ಇದೆ, ನಮ್ಮದು ಒಂಟಿ ಮನೆ ಇದೆ, ಅಲ್ಲಿ ಬೇಕಾದರೆ ಡಾಬರ್ಮ್ಯಾನ್, ಮುದ್ದೋಳು, ರಾಟ್ ವೀಲರ್,
ಜರ್ಮನ್ ಶೆಪರ್ಡ್, ಗ್ರೇಟ್ ಡೇನ್ ಇಂಥ ನಾಯಿಗಳನ್ನು ಸಾಕಿದ್ರೆ ಹೆಚ್ಚು ಅನುಕೂಲ ಆಗ್ತದೆ. ಮತ್ತೆ ಅವು ಕೂಡ ಇಲ್ಲಿ ಜೀವಿಸ್ಲಿಕ್ಕೆ ಆರೋಗ್ಯಕ್ಕಾಗಿರ್ಲಿಕ್ಕೂ ಎಲ್ಲ ಒಳ್ಳೇದಾಗ್ತದೆ. ಹಾಗೆ ಸರ್, ಈಗ ಬಹಳ ಮುಖ್ಯವಾಗಿ ಹುಟ್ಟಿದ ನಾಯಿ ಮರಿಗಳು ಇರ್ತದೆ, ಚಿಕ್ಕ ನಾಯಿ ಮರಿಗಳು, ಅದರ ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ಯಾವ ರೀತಿಯಾಗಿ ಕ್ರಮ ಒಳ್ಳೆಯದು ಅಂತ ಇದೊಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ನೀವು. ಈ ದೇವರ ಸೃಷ್ಟಿ ಉಂಟಲ್ಲ, ಅದೊಂದು ಅದ್ಭುತವಾದಂಥ. ನೀವು ನೋಡಿರ್ಬೋದು, ಈ ಮನುಷ್ಯ ಮರಿ ನಾವು ಮಗು ಹುಟ್ಟಿದ ಕೂಡಲೇ ಕಣ್ಣನ್ನು ಬಿಡ್ತಾನೆ. ಆದರೆ ದೇವರು ಎಲ್ಲ ಪ್ರಾಣಿಗಳಿಗೂ, ಮುಖ್ಯವಾಗಿ ನೀವು ಸಾಧಾರಣವಾಗಿ ಸಾಕು ಪ್ರಾಣಿ ಬೆಕ್ಕು ಮತ್ತು ನಾಯಿಗಳಿಗೆ ಹುಟ್ಟಿ ಒಂದು 10 ದಿನದಿಂದ 16 ದಿನದವರೆಗೆ ಕಣ್ಣು ಬಿಡುವುದಿಲ್ಲ. ಅದು ಉದ್ದೇಶ ಏನಂತ ಹೇಳಿದ್ರೆ, ಅದು ತಾಯಿ ಹಾಲನ್ನು ಬಿಟ್ಟು ಬೇರೆ ಏನನ್ನು ಕುಡಿಬಾರ್ದು ಅಂತೇಳಿ ಪ್ರಕೃತಿ ನಿಯಮ. ಅದು ಆ ನಾಯಿಗಳಿಗೆ ಅದು ಬೇರೆ ಏನಿಲ್ಲ, ಅದು ತಾಯಿಯನ್ನು ವಾಸನೆಯಲ್ಲಿ ಹೋಗಿ ತಾಯಿಯ ಮೊಲೆಯಲ್ಲಿದೆ ನೋಡಬೇಕು, ಅದರ ಹಾಲನ್ನು ಕುಡಿಬೇಕು, ಅದೇ ಬದುಕಬೇಕು. ಆ ಒಂದು ನಮ್ಮಲ್ಲಿ ತುಂಬ ಜನ ಏನು ಮಾಡ್ತಾರೆ, ತುಂಬ ಒಂದು 5-6 ಮರಿ ಹಾಕಿರ್ತದೆ, 1-2 ಮರಿ ಕೂಗ್ತಾ ಇರ್ತದೆ, ಅದಕ್ಕೆ ಹಾಲು ಸಿಕ್ಕುವುದಿಲ್ಲ ಅಂತೇಳಿ ನೀವು ಬೇರೆ ಆದಂಥ ಆಹಾರವನ್ನು ಕೊಡುವಂಥದ್ದು, ಬೇರೆ ಬಿಸಿ ನೀರು ಕುಡಿಸುವಂಥದ್ದು, ಬೇರೆ ದನದ ಹಾಲನ್ನು ಕೊಡೋದಂತ ಮಾಡ್ತಾರೆ. ಅದು ಅತ್ಯಂತ ಶುದ್ಧವಾದಂಥ ತಪ್ಪದು. ಕಣ್ಣು ಬಿಡುವ ತನಕ ತಾಯಿ ಹಾಲೇ ಅದರ ಪೋಷಣೆ, ಆಹಾರ, ಲಾಲನೆ ಮುಖ್ಯವಾದಂಥದ್ದು. ಇಲ್ಲಿ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಮ್ಮದು 4 ಮರಿಗಳಿಗೆ ಮಾತ್ರ ಹಾಲು ಸಿಗ್ತದೆ, 2 ಮರಿಗಳಿಗೆ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಮರಿಗಳನ್ನು ನೀವು ತಂಡವಾಗಿ ಮಾಡಬೇಕು. 2 ಮರಿ 3 ಮರಿಗೆ ಸಪರೇಟ್ ಆಗಿ ಮಾಡಿ ಒಮ್ಮೆ 3 ಮರಿಯ ಹಾಲನ್ನು ಕುಡಿಸುವಂಥದ್ದು. ಅದು ತಾಯಿ ಹತ್ತಿರ ಮರಿ ಹಾಲು ಕುಡಿದ ನಂತರ ನಿದ್ದೆಗೆ ಹೋಗ್ತದೆ. ಅದು ಏನಂತ ಹೇಳಿದರೆ 15-16 ದಿನಗಳ ತನಕ ಅದು ತಾಯಿ ಹಾಲು ಅದರ ದೇಹಕ್ಕೆ ಒಳ್ಳೆ ರೀತಿಯಲ್ಲಿ ಸೇರ್ತದೆ. ಆಹಾರ ತಿನ್ನುವಂಥದ್ದು, ಬೆಳವಣಿಗೆ ಮಾಡುವಂಥದ್ದು. ನಾಯಿ ಹಾಲು ಕುಡಿತು ಮತ್ತೆ ಮಲಗಿತ್ತು, ಹೊಟ್ಟೆ ಹಸಿವಾಯಿತು, ಎದ್ದಿತ್ತು, ಮಲಗಿತ್ತು. 16 ದಿನಗಳ ತನಕ, 14 ಕಣ್ಣು ಬಿಡುವ ತನಕ ಈ ಪರಿಪಾಠ ಇರ್ತದೆ. ಆ ಸಂದರ್ಭದಲ್ಲಿ ನೀವು ತಂಡವಾಗಿ ಮಾಡಬೇಕು. ನಮ್ಮ ನಾಯಿ 10 ಮರಿ ಹಾಕಿದೆ, ನಾಯಿದು ಹಿಂದುಗಡೆ 4 ಮಲೆಯಲ್ಲಿ ಮಾತ್ರ ಹಾಲಿದೆ, ಏನು ಮಾಡೋದು ಕೇಳ್ತಾರೆ. 3 ಅಥವಾ 4ರ ಒಂದು ತಂಡವಾಗಿ ಮಾಡಿದರೆ ಒಮ್ಮೆ ಆ 3 ಮರಿಗಳನ್ನು ಮಾತ್ರ ಬಿಡುವಂಥದ್ದು. ಅದು ಹಾಲು ಕುಡಿದ ನಂತರ ಮತ್ತೆ ಉಳಿದ 3 ಮರಿಗಳನ್ನು ಬಿಡುವಂಥದ್ದು. ಹಾಗೆ ಮಾಡಿ ಎಲ್ಲ ಮರಿಗಳಿಗೂ ಸಮಪಾಲಾಗಿ ಆಹಾರ ಸಿಗುವ ರೀತಿಯಲ್ಲಿ, ಹಂಚಿಕೆಯಾಗುವ ರೀತಿಯಲ್ಲಿ ಮಾಡಬೇಕಾಗ್ತದೆ. 15-16 ದಿನ ಆದ ನಂತರ ದನದ ಹಾಲನ್ನು ಅತ್ಯಂತ ನೀರಾಗಿ ಕುಡಬೇಕು. ಅದಕ್ಕೆ ಗಟ್ಟಿಯಾಗಿ, ಈಗ ನೀವು ಕರೆದ ಹಾಲು ಕರೆದಾಗಿ ಅಥವಾ ನಂದಿನಿ ಹಾಲು ತಂದು ಅದನ್ನೇ ಕಾಯಿಸಿ ಕೊಟ್ಟಿದ್ದೇನೆ ಅಂತ ಹೇಳೋದು ಕೊಡಬಾರ್ದು. ಯಾಕಂತ ಹೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕಾರಣ ಏನಂತ ಹೇಳಿದ್ರೆ, ದನದ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂತೇಳಿ ಇರ್ತದೆ. ಆ ಲ್ಯಾಕ್ಟೋಸ್ ಅಂಶ ಹೆಚ್ಚಾದ ಕೂಡಲೇ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತೇಳಿ ಭೇದಿ ಆಗುವ ಸಾಧ್ಯತೆಗಳಿರ್ತದೆ. ನಾಯಿ ಇರುವುದೇ ಒಂದು 500 ಗ್ರಾಮಿಂದ 1 kg ತೂಕದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಅಷ್ಟು ಬಂದಿರ್ತದೆ. ಆ ಸಂದರ್ಭದಲ್ಲಿ ಈ ಭೇದಿ ಇದಾದರೆ ನಾಯಿ ಮರಿಗಳ ಜೀವಕ್ಕೆ ತುಂಬ ಅಪಾಯ ಇರ್ತದೆ. ನಂತರ ಇನ್ನೊಂದು ತುಂಬ ಜನ ಮಾಡುವಂಥ ತಪ್ಪುಗಳನ್ನು, ನಾನು ಅದಕ್ಕೆ ಸಿರಲ್ಯಾಕ್ ಕೊಟ್ಟಿದ್ದೇನೆ, ಹಾಲಲ್ಲಿ ಹಾಕಿ ಕೊಟ್ಟಿದ್ದೇನೆ ಅಂತೇಳಿ ಹೇಳ್ತಾರೆ. ಸಿರಲ್ಯಾಕನ್ನು ಕೊಡ್ಬೋದು, ಅದನ್ನು ನೀರು ಮಾಡಿ ಬಿಸಿ ನೀರಿನಲ್ಲಿ ಕೊಡಬೇಕು. ಹಾಲಿನಲ್ಲಿ ಸಿರಲ್ಯಾಕನ್ನು ಹಾಕಿ ಕೊಡುವ, ಅಥವಾ ಬೇರೆ ಬೇರೆ ಡಾಗ್ ಫುಡ್ಗಳು ಬರ್ತದೆ, ಡಾಗ್ ಪೌಡರ್ಗಳು ಬರ್ತದೆ, ಬೇಬಿ ಫೀಡಿಂಗ್ ಮಿಲ್ಕ್ ಪೌಡರ್ಗಳು ಬರ್ತದೆ. ದಯವಿಟ್ಟು ಅದನ್ನು ಬಿಸಿ ನೀರಿನಲ್ಲಿ ನೀವು ಹಾಕಿ ಕೊಡುವಂಥ ಇದನ್ನು ಮಾಡಬೇಕು ಹೊರತು ಹಾಲಿನಲ್ಲಿ ಕೊಡಬಾರ್ದು. ಯಾಕಂದರೆ ನೀವು ಕೊಡುವಂತಹ ಪೌಡ್ರಿನಲ್ಲಿ ಲ್ಯಾಕ್ಟೋಸ್ ಅಂಶ ಇರ್ತದೆ. ಮತ್ತೆ ನೀವು ಹಾಲು ಕೊಡೋದ್ರಿಂದ ಅತಿ ಹೆಚ್ಚು ಲ್ಯಾಕ್ಟೋಸ್ ಆಗಿ ನಾಯಿ ಮರಿಗಳಿಗೆ ಭೇದಿ ಆಗ್ತದೆ, ಸಾಯ್ತದೆ. ಮತ್ತೆ ಇನ್ನೊಂದು ಮಾಡಬೇಕು, ಕಣ್ಣು ಬಿಟ್ಟು ಅಂದರೆ ಮರಿಗಳ 15 ದಿನದಿಂದ 20 ದಿನಗಳ ಒಳಗೆ ಪ್ರಪ್ರಥಮವಾಗಿ ಹೊಟ್ಟೆ ಒಳಕ್ಕೆ ಮದ್ದನ್ನು ಕೊಡಬೇಕು. ಅದನ್ನು ನಮ್ಮಲ್ಲಿ ಹೆಚ್ಚಿನವರು ಅದು ತೂಕದ ಲೆಕ್ಕದಲ್ಲಿ ಕೊಡಬೇಕು. ಒಂದು ಮರಿ ಎಷ್ಟು kg ಇದೆ, ಎಷ್ಟು ಇದು ಬೇಕಾಗ್ತದೆ, ಆ ಲೆಕ್ಕದಲ್ಲಿ ಕೊಡಬೇಕು. ಕೆಲವರು ಏನು ಮಾಡ್ತಾರೆ, ಒಂದು ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಅವ್ರು ಏನೋ ಕೊಡ್ತಾರೆ, ಅದು ಸರಿಯಾದ ಪರಿಪಾಠ ಅಲ್ಲ. ಅದು ಬಾಡಿ ತೂಕದ ಲೆಕ್ಕದಲ್ಲಿ ಈಗ ವಿಧವಾದಂಥ ಒಳ್ಳೆ ಮದ್ದುಗಳು ಬರ್ತದೆ. ಅದನ್ನು ಸರಿಯಾದ ಪ್ರಮಾಣದಲ್ಲಿ ಹುಟ್ಟಿದ 15ರಿಂದ 20 ದಿನದ ಒಳಗೆ ಜಂತು ಹುಳಕ್ಕೆ ಮದ್ದನ್ನು ಕೊಡಬೇಕಾಗ್ತದೆ. ಅದು ಮುಖ್ಯವಾಗಿ ಯಾವ ಕಾರಣಕ್ಕೆ ಜಂತು ಹುಳಗೆ ಯಾಕೆ ಅಂತ ಹೇಳಿದರೆ, ಜಂತು ಹುಳವು ತಾಯಿಯ ಹೊಟ್ಟೆಯಲ್ಲೇ ಮರಿ ಇರುವಾಗಲೇ ತಾಯಿಯಿಂದನೇ ಕೆಲವು ಜಂತು ಹುಳುಗಳು ಮರಿಗಳಿಗೆ ಬಂದಿರ್ತದೆ. ನೀವು ಈ ಮರಿ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಹೊಟ್ಟೆ ಹುಳದಲ್ಲಿ ಜಂತು ಹುಳುಗಳು ಸಹ ಬೆಳವಣಿಗೆ ಆಗ್ತದೆ. ನೀವೇನೇ ಪೌಷ್ಟಿಕಾಂಶ ಕೊಡಿ ಅಥವಾ ಯಾವುದೇ ಒಂದು ಒಳ್ಳೆಯ ಆಹಾರವನ್ನು ಕೊಡಿ, ಅದರಲ್ಲಿ ಹೆಚ್ಚು ಭಾಗ ಜಂತು ಹುಳುಗಳೇ ತಿಂತದೆ, ಮರಿ ವೀಕ್ ಆಗ್ತಾ ಹೋಗ್ತದೆ. ಇದು ಈ ಮರಿಯ ಪ್ರಥಮ 1 ತಿಂಗಳು ಅಥವಾ ತಾಯಿ ಹಾಲು ಕುಡಿಯುವಾಗ ದೇಹದ ರೋಗ ನಿರೋಧಕ ಶಕ್ತಿ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿ ಜಂತು ಹುಳುಗಳನ್ನು ಕೊಡಲೇಬೇಕಾಗ್ತದೆ. ಆ ಒಂದು ರೋಗ ನಿರೋಧಕ ಶಕ್ತಿ ಮರಿ ಇರುವಾಗ ಎಷ್ಟು ಬೆಳವಣಿಗೆ ಆಗ್ತದೋ ಅದು ನಾಯಿಯ ಜೀವಿತಾವಧಿಯಲ್ಲೇ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಮರಿ ಹಾಕಿ ಒಂದು 16 ದಿನಗಳ ನಂತರ ನಿಮ್ಮ ಹತ್ತಿರದ ಪಶುವೈದ್ಯರಿಂದ ಸರಿಯಾದ ಸಲಹೆ ಸೂಚನೆ ಪಡೆದು ಅದಕ್ಕೆ ನೀವು ಜಂತು ಹುಳದ ಅವಶ್ಯಕತೆಯನ್ನು ಕೊಡಬೇಕಾಗ್ತದೆ.
ಮತ್ತು ಆಹಾರ ಪ್ರಾರಂಭ ಮಾಡುವಾಗ ಓಕೆ. ಈಗ ನಾನು ಸಿರಲ್ಯಾಕ್ ಕೊಡಿ ಅಂತ ಹೇಳಿದೆ, ಬೇರೆ ಬೇರೆ ಎಲ್ಲ ಬರ್ತದೆ. ಪ್ರಥಮ ಒಂದು ಆಹಾರ ನೀವು ದ್ರವರೂಪದ ಆಹಾರವನ್ನೇ ಕೊಡಬೇಕು. ಓಕೆ. ಈಗ 15-16 ದಿನಕ್ಕೆ ಕಣ್ಣು ಬಿಟ್ಟಿತ್ತು ಅಂತ ಹೇಳಿದರೆ 16ರಿಂದ ಒಂದು 21-22 ದಿನದವರೆಗೆ ನೀವು ದ್ರವರೂಪದ ಆಹಾರವನ್ನೇ ಅದಕ್ಕೆ ಕೊಡಲಿಕ್ಕೆ ಸುಲಭ ಆಗ್ತದೆ. ದಿನಕ್ಕೆ 2-3 ಥರದಲ್ಲಿ ಕೊಡಬೇಕು. ಓಕೆ. ಮತ್ತೆ ನಮ್ಮಲ್ಲಿ ಅತ್ಯಂತ ಕೆಟ್ಟ ಪರಿಪಾಠ ಅಂತ ಹೇಳಿದರೆ ನಾಯಿಗೆ ಆಹಾರ ಇಟ್ಟರೆ ಬೆಳಿಗ್ಗೆ ಇಟ್ಟರೆ ಸಂಜೆವರೆಗೂ ತೆಗೆಯುವುದಿಲ್ಲ ಅಂತ. ಹೌದು. ಅದು ಮಾಡುವಂಥ ಅತಿ ಮುಖ್ಯವಾದಂಥ ಒಂದು ತಪ್ಪದು ನಾಯಿ ಸಾಕಾಣಿಕೆಯಲ್ಲಿ. ಓಕೆ. ಯಾಕೆ ಅಂತ ಹೇಳಿದರೆ, ಈಗ ನಮ್ಮ ಮನೆಯಲ್ಲಿ ನನಗೆ ಆಹಾರ ಕೊಟ್ಟರೆ ನಾನೊಂದು ದೋಸೆ ಮಾಡಿದ್ರೆ ಅಮ್ಮ ಅಂತ ಇಟ್ಕೊಳ್ಳಿ, ನಾನು ತಿನ್ನುವುದಿಲ್ಲ ಅಂತ ಹೇಳಿದ್ರೆ ನನಗೆ ಅದು ಮಧ್ಯಾಹ್ನದವರೆಗೆ ಇಡುವುದಿಲ್ಲ ಅಮ್ಮ. ಹೌದು ಹೌದು ಹೌದು. ಮಧ್ಯಾಹ್ನವೇ ನನಗೆ ಬೇರೆ ಆದಂಥ ಒಂದು ಹೌದು. ಫ್ರೆಶ್ ಆದಂಥ ಆಹಾರವನ್ನು ಫುಡ್ ಕೊಡ್ತಾರೆ. ಅದೇ ರೀತಿಯಲ್ಲಿ ನಾಯಿಗಳ ಮರಿಗಳಿಗೂ ಅಷ್ಟೇ. ನಮ್ಮಲ್ಲಿ ಈ ಮರಿಗಳ ಸಾಕಣೆ ಮಾಡುವಾಗ ಆ ನಾಯಿಯ ಓನರ್ ಹೆಚ್ಚಾಗಿ ಮರಿ ಹೇಳಿದಾಗೆ ಕೇಳ್ತಾ ಇರ್ತಾರೆ. ಹೌದು ಹೌದು ಹೌದು. ಒಂದು ಹಂತದಲ್ಲಿ ಆ ಮರಿ ಹೌದು. ಇವರ ಮೇಲೆ ಒಂದು ರೀತಿಯಾದಂಥ ಹಿಡಿತವನ್ನು ಸಾಧಿಸಿರ್ತದೆ. ನಂತರ ಇವರಿಗೆ ಆ ಮರಿ ಮೇಲೆ ಪ್ರೀತಿ ಕಮ್ಮಿ ಆಗ್ತದೆ, ಇವರ ಕೆಲಸದ ಒತ್ತಡ ಇರ್ತದೆ. ಆವಾಗ ಮರಿ ಇವ್ರಿಗೆ ಹೇಳಿದಾಗೆ ಕೇಳೋದಿಲ್ಲ. ಅದು ನಾಯಿ ನಿಮ್ಮ ಹತ್ರ ಒಂದು ಮಿನಿಮಮ್ 10 ವರ್ಷ ಬದುಕ್ತದೆ. ಅದಕ್ಕೆ ಏನು ಕಲಿಸ್ಬೇಕಂತೇಳಿ ಇದ್ರು ನೀವು ಆ ಮರಿ ಇರುವಾಗಲೇ ಕಲಿಸ್ಬೇಕು ಅನ್ನೋದೊಂದು ನಾಯಿ ಸಾಕುವವರಿಗೆ ಇರುವವರಿಗೆ ಒಂದು ಪರಿಜ್ಞಾನ ಬೇಕಾಗ್ತದೆ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಎಸ್ ವೀಕ್ಷಕರೇ, ಪೆಟ್ಸ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮ, ಒಂದಷ್ಟು ನಾಯಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ಖಂಡಿತ ಸೂಕ್ತವಾದ ಮಾಹಿತಿ ಮೊದಲಿಗೆ ಇದು ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್. ಬ್ರೇಕ್ ಬಳಿಕ ಪೆಟ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ನಿಮಗೆ ವಿಶೇಷವಾಗಿ ನಮ್ಮ ಪೆಟ್ಸ್ಗಳಲ್ಲಿ ನಾಯಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ, ನಮ್ಮ ನಾಯಿಗಳ ಮರಿಗಳಿಗೆ ಯಾವ ರೀತಿಯಾಗಿ ಲಾಲನೆ ಪಾಲನೆಯನ್ನು ಮಾಡಬೇಕು ಮತ್ತು ಆಹಾರ ಕ್ರಮದ ಬಗ್ಗೆ ಅವರು ಮುಖ್ಯವಾಗಿ ಬಹಳ ಮುಖ್ಯವಾದಂಥ ವಿಚಾರವನ್ನು ಹೇಳ್ತಾ ಇದ್ರು. ಅದನ್ನು ಮುಂದುವರ್ಸೋಣ. ಸರ್, ಈಗ ಆಹಾರ ಕ್ರಮದ ಬಗ್ಗೆ ಹೇಳ್ತಾ ಇದ್ರಿ. ನಾಯಿ ಮರಿಗಳಿದ್ದಾಗ ಆದಷ್ಟು ಸಾಧ್ಯವಾದಷ್ಟು 100% ದ್ರವ ರೂಪದ ಆಹಾರವನ್ನೇ ಕೊಡಬೇಕು ಹೇಳಿದ್ರಿ. ಇದನ್ನ ಮುಂದುವರಿಸಿ ಯಾವ ರೀತಿಯಾಗಿ? ಈಗ ಒಂದು 3ನೇ ವಾರದ ತನಕ ನಾಯಿ ಹುಟ್ಟಿ 2 ವಾರದ ತನಕ ತಾಯಿ ಹಾಲೇ ಅದಕ್ಕೆ ಆಹಾರ. ನಂತರ 1 ವಾರ ನೀವು ದ್ರವ ರೂಪದ ಆಹಾರವನ್ನು ಕೊಡಬೇಕಾಗ್ತದೆ. ನಂತರ ನೀವು ಅನ್ನ ಹಾಲು ಅಥವಾ ಅನ್ನ ಮೊಸರನ್ನು ಕೊಟ್ಟರೆ ಒಳ್ಳೇದಾಗ್ತದೆ. ಅದು ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ನೀವು ಕೈಯಲ್ಲಿ ಹಿಜಿಕಿಯೋ ಅಥವಾ ಮಿಕ್ಸಿಯಲ್ಲಿ ಹಾಕಿಯೋ ಅನ್ನ ಮತ್ತು ಮೊಸರನ್ನು ಕೊಟ್ಟು ಅದಕ್ಕೆ ಘನರೂಪದ ಆಹಾರಕ್ಕೆ ನೀವು ಪರಿವರ್ತನೆ ಮಾಡಬಹುದು. ಮತ್ತು ಇತ್ತೀಚೆಗೆ ನಿಮಗೆ ಬೇಕಾದಷ್ಟು ಕಂಪನಿಗಳ ಬೇಕಾದಷ್ಟು ಬ್ರಾಂಡ್ಗಳ ಪಪ್ಪಿ ಫುಡ್ ಅಂತಾನೆ ಬರ್ತದೆ. ಅದನ್ನು ಸಹ ಸ್ವಲ್ಪ ಕೊಟ್ಟುಬಿಟ್ಟು ಅದಕ್ಕೆ ಟೇಸ್ಟ್ ಇರ್ತದೆ, ಮತ್ತೆ ಈಸಿ ಪೆಲೆಟೇಬಲ್ ಇರ್ತದೆ, ಅದಕ್ಕೆ ಬಾಯಿ ರುಚಿ ಇರ್ತದೆ, ಮತ್ತೆ ಈಸಿ ಜೀರ್ಣ ಆಗ್ತದೆ. ಅದರಿಂದ ನೀವು ಘನರೂಪದ ಆಹಾರಕ್ಕೆ ಅದನ್ನ ಹೋಗ್ಬೇಕಾಗ್ತದೆ. ನಂತರ ಅದು ಯಾವ ತಳಿ, ಅದಕ್ಕೆ ಎಷ್ಟು ಆಹಾರ ಬೇಕು, ನಿಮ್ಮ ಆಹಾರ ಕ್ರಮವೇನು ಏನಂತ ಹೇಳಿದ್ರೆ, ಕೆಲವ್ರು ನೋಡ್ತೇನೆ ನಾನು, ಅವರು ನಾನ್ ವೆಜ್ ಎಲ್ಲ ತಿನ್ನುವುದಿಲ್ಲ. ಅದು ಯಾವ್ದು ಅಂಗಡಿ ಹೋಗಿ 2 ಮೊಟ್ಟೆ ಬೇಯಿಸಿದ ಪೇಪರ್ಲಿ ತಂದಿಗೆ ದೂರದಿಂದ ನಾಯಿಗೆ ಹಾಕ್ತಾರೆ. ಎಲ್ಲೋ ಒಂದು ಯಾರೋ ಪಕ್ಕದ ಮನೆ ಹತ್ರ ಒಂದು ಹಸಿ ಮೀನ್ತ ಅಂತ ಹೇಳಿ ಅದನ್ನ ನಾಯಿಗೆ ಹಾಕ್ತಾರೆ. ಅದೆಲ್ಲ ತಪ್ಪು ಕ್ರಮ. ಯಾಕಂತೇಳಿ ಮನುಷ್ಯರಲ್ಲಿ ಸಹ ಈಗ ನಮ್ಮಲ್ಲಿ ಆಹಾರ ಕ್ರಮದಲ್ಲಿ ಸಸ್ಯಾಹಾರಿಗಳು ಎಷ್ಟು ಆರೋಗ್ಯವಂತರಾಗಿರ್ತಾರೆ. ನಿಮಗೆ ಅದೇ ರೀತಿಯಲ್ಲಿ ನಾಯಿಗಳು ಸಹ ಸಸ್ಯಾಹಾರದಿಂದ ನಾನ್ ವೆಜ್ ಇಲ್ಲದೆ ಸಹ ಒಳ್ಳೆ ಇದು ಬರ್ಬೋದು. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ಅವ್ರ ಹೆಸರು ಬರ್ತದೆ, ಕಾಕಡೆನ ಏನೋ ಅಂತೇಳಿ, ಇಲ್ಲಿ ಬೋರ್ಡ್ ಹೈಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ರು ಅವರು ರಿಟೈರ್ಡ್ ಆಗಿದ್ದಾರೆ ಈಗ. ಮೊದಲಿಲ್ಲಿ ಇಲ್ಲಿ ಅಂಬಲ್ಪಾಡಿಯಲ್ಲಿ ಮನೆ ಇತ್ತು. ಅವರ ಮನೆ ನಾಯಿ ಬೆಳಿಗ್ಗೆ 2 ಕ್ಯಾರೆಟ್, ಮಧ್ಯಾಹ್ನ 2 ಮೂಲಂಗಿ, ಸಂಜೆ 2 ಕ್ಯಾರೆಟ್, 14 ವರ್ಷಗಳ ಕಾಲ ಆರಾಮ್ ಬದುಕಿತ್ತು. ಅದು ಆದಿ ಉಡುಪಿ ಸಂತೆಗೆ ಹೋದ್ರೆ ಎಲ್ಲ ತರಕಾರಿಯವರು ಒಂದೊಂದು ಕ್ಯಾರೆಟ್ ಮೂಲಂಗಿ ಕೊಡ್ತಾ ಇದ್ರು. ಅಂದ್ರೆ ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆ ಆಹಾರ ಕ್ರಮದಲ್ಲಿ ನಾಯಿಯನ್ನು ಹೇಗೆ ಬೆಳೆಸ್ತೇವೆ ನಾವು ಅನ್ನೋದು ಮುಖ್ಯ ಹೊರತು ಅದು ಇನ್ನೊಬ್ರು ಏನೋ ಹಾಕ್ತಾರೆ ಅದು ನಾಯಿಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಅಲ್ಲ. ನಾನು ಹೇಳಿ ಸಂಘಜೀವಿ, ನಮ್ಮ ಆಹಾರಕ್ಕೆ ನಮ್ಮ ಒಂದು ಜೀವನ ಕ್ರಮಕ್ಕೆ ಆ ನಾಯಿಯನ್ನು ನಾವು ಒಗ್ಗಿಸ್ಕೊಂಡಿರ್ಬೇಕು. ಅದಕ್ಕೆ ನಾವು ಬೆಂಡಾಗ್ಲಿಕ್ಕೆ ಹೋಗ್ಬೇಕು. ನಿಧಾನಕ್ಕೆ ಇದು ಮಾಡಬೇಕು. ನಿಮ್ಮ ಮನೆಯಲ್ಲಿ ನಾನು ಹೇಳಿದೆ, ನಾನು ಕೆಲವರಿಗೆ ಹೇಳಲಿಕ್ಕುಂಟು, ನಿಮ್ಮ ಡೈಲಿ ಗಂಜಿ ಊಟ ಹಾಕ್ಲಿಕ್ಕಾದ್ರೆ ಗಂಜಿ ಊಟವನ್ನೇ ಹಾಕಿ, ನಾಯಿ ಸಂತೃಪ್ತ. ಡೈಲಿ ಬಿರಿಯಾನಿ ಆದ್ರೆ ಡೈಲಿ ಬಿರಿಯಾನಿಯನ್ನೇ ಹಾಕಿ, ನಾಯಿ ಸಂತೃಪ್ತ. ಆದ್ರೆ ನೀವು ವಾರಕ್ಕೊಮ್ಮೆ ಬಿರಿಯಾನಿ ಮಾಡಿ ಮತ್ತೆ 7 ದಿವಸ ಗಂಜಿ ಹಾಕ್ತೇನೆ ಅಂತ ಹೇಳಿದ್ರೆ ನಾಯಿ ಆಹಾರ ಕ್ರಮಕ್ಕೆ ಹೋಗ್ಕೊಳ್ಳುವುದಿಲ್ಲ. ಅದೊಂದು ನಾಯಿ ಸಾಕೋರು ಬೇಕಾದ ತಿಳ್ಕೊಳ್ಬೇಕಾದ್ರೆ ಒಂದೇ ರೀತಿಯ ಆಹಾರ ಮುಖ್ಯ. ಯಾಕಂದ್ರೆ ಕಣ್ಣು ಮತ್ತೆ ಕಿವಿ
ನಾಯಿದು ವೀಕ್ ಮನುಷ್ಯನಿಗೆ ಕಂಪೇರ್ ಮಾಡಿದರೆ ಕಣ್ಣು ಮತ್ತು ಕಿವಿ ವೀಕ್, ಅದಕ್ಕೆ ನಾಲ್ಕೇ ಬಣ್ಣ ತೋರುವಂಥದ್ದು. ಹಾಗೆ ನಾಯಿಗಳು ಅದು ಬೆಕ್ಕುಗಳು ರಾತ್ರಿ ನಿಮಗೆ ಲೈಟಿಗೆ ಕಣ್ಣು ಮಂದ ಆಗ್ತದೆ. ಆದರೆ ಮೂಗು ಮತ್ತು ನಾಲಿಗೆ ನಮ್ಮಕ್ಕಿಂತ 1000 ಪಟ್ಟು ಸ್ಟ್ರಾಂಗ್ ಅದು. ಇವತ್ತು ಬಿರಿಯಾನಿ ಕೊಟ್ಟರೆ ನೀವು ನಾಳೆ ಬಿರಿಯಾನಿನ ಎಕ್ಸ್ಪೆಕ್ಟ್ ಮಾಡ್ತದೆ, ಅದು ಊಟ ಮಾಡೋದಿಲ್ಲ, ಅದು ನನಗೆ ಅದೇ ಬೇಕಂತ ಕೇಳ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಆಹಾರ ಕ್ರಮಕ್ಕೆ ನೇಚರೇ ಹಾಗೆ, ಅದನ್ನು ಒಗ್ಗಿಸ್ಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹಾಗೆ ನಾಯಿಗಳ ಈ ಹುಟ್ಟಿದ ಮರಿಗಳೇನಿರುತ್ತೆ ನಾಯಿಗಳ ಅದರದ್ದು ಲಾಲನೆ ಪಾಲನೆ ಆಯಿತು, ಸ್ವಲ್ಪ ಅದನ್ನು ಹೇಗೆ ಆಹಾರಕ್ಕೆ ಒಗ್ಗಿಸ್ಬೇಕಂತ ಮಾತಾಡಿದ್ವಿ. ಈಗ ಅದಕ್ಕೆ ಬೇಸಿಕ್ ಆದ ಲಸಿಕೆಗಳನ್ನು ಏನೇನು ಹಾಕಬೇಕು ಅಂತಕ್ಕಂಥ. ಈಗ ಲಸಿಕೆಗಳಿಗೆ ಮನುಷ್ಯರಿಗೆ ಅಥವಾ ಮಕ್ಕಳಿಗೆ ಹೇಗೆ ಹಾಕ್ತೇವೋ ಹಾಗೆ ನೀವು ಒಂದು ನಾಯಿಯನ್ನು ಸಾಕ್ತೀರಿ ಅಂತ ಹೇಳಿದರೆ ಈ ಲಸಿಕೆಗೆ ಅತ್ಯಂತ ಮುಖ್ಯವಾಗಿ ಒತ್ತು ಕೊಡಬೇಕಾಗ್ತದೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ನಾಯಿಗೆ ಒಂದು ಹುಚ್ಚು ನಾಯಿದು ಒಂದು ಲಸಿಕೆ ಅಂತೇಳಿ ಒಂದು ರೇಬಿಸ್ ಇಂಜೆಕ್ಷನ್ ಕೊಡಿ ಅಂತ ಹೇಳ್ತಾರೆ. ರೇಬಿಸ್ ಇಂಜೆಕ್ಷನ್ ಯಾಕೆ ಜನ ಅಷ್ಟು ಮುಖ್ಯವಾಗಿ ತಿಳಿತಾರೆ ಅಂತ ಹೇಳಿದ್ರೆ ಆ ರೇಬಿಸ್ ಇಂಜೆಕ್ಷನ್, ರೇಬಿಸ್ ಕಾಯಿಲೆ ನಾಯಿಗೆ ಬರಲಿ ಅಥವಾ ಮನುಷ್ಯನಿಗೆ ಬರಲಿ ಅದಕ್ಕೆ ವಿಶ್ವದಲ್ಲಿ ಎಲ್ಲಿಯೂ ಸಹ ಚಿಕಿತ್ಸೆ ಅಂತೇಳಿ ಇಲ್ಲ. ಕಾಯಿಲೆ ಬಂದ ನಂತರ ಮರಣ ಶತಸಿದ್ಧ. ಅದಕ್ಕಾಗಿ ಅದರ ಬಗ್ಗೆ ಭಾಳ ಜಾಗ್ರತೆಯನ್ನು ಮಾಡ್ತಾರೆ. ಆದರೆ ಅದೇ ರೀತಿಯಾದ ಒಂದು 6-7 ಕಾಯಿಲೆ ಮಾರಣಾಂತಿಕವಾಗಿರುವಂಥದ್ದು ನಾಯಿಗಳಿಗೆ ಮಾತ್ರ ಬರ್ತದೆ. ಈಗ ಒಂದು ಪಾರೋ ವೈರಸ್ ಅಂತೇಳಿ ಬರ್ತದೆ, ನಮ್ಮ ಮಕ್ಕಳಲ್ಲಿ ಆಂಶಂಕೆ ಭೇದಿ ತರಂಥದ್ದೇ, ರಕ್ತ ಭೇದಿ, ವಾಂತಿ ಬರುವಂಥದ್ದು. ಮತ್ತೊಂದು ಕೆನೈನ್ ಡಿಸ್ಟೆಂಪರ್ ಅಂತೇಳಿ ಬರ್ತದೆ, ಅದು ಒಂದು ವೈರಸ್ ಕಾಯಿಲೆ, ಅದು ನಮ್ಮ ನರವ್ಯೂಹವನ್ನು ಮೆದುಳನ್ನು ಹಾಳು ಮಾಡ್ತದೆ, ಪೀಡ್ಸ್ ಬರ್ತದೆ, ನಾಯಿಗಳು ಸಾಯ್ತದೆ. ಇನ್ನೊಂದು ಲೆಪ್ಟೋಸ್ಪೈರೋಸಿಸ್ ಅಂತೇಳಿ ಅಂದರೆ ಇಲಿ ಜ್ವರ ಅಂತೇಳಿ ಏನು ಹೇಳ್ತೇವೆ, ಇದು ನಾಯಿಯಿಂದ ಸಹ ಮನುಷ್ಯನಿಗೆ ಬರುವಂಥ ಒಂದು ಕಾಯಿಲೆ. ಇವುಗಳಿಗೆಲ್ಲದಕ್ಕೂ ಲಸಿಕೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿ ಇರ್ತದೆ. ಆದರೆ ನಾಯಿಗಳಿಗೆ ಲಸಿಕೆ ಮಾಡುವಾಗ 2 ವಿಷಯವನ್ನು ನಾವು ಜಾಗ್ರತೆಯಲ್ಲಿ ಇಟ್ಕೋಬೇಕು. ನಾಯಿಗೆ ಲಸಿಕೆ ಮಾಡುವಾಗ ತಾಯಿ ಹಾಲು ಕುಡಿಯುವಾಗ ಲಸಿಕೆಯನ್ನು ಮಾಡಬಾರ್ದು. ಅದು ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ತಾಯಿ ಹಾಲಿನಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿಗಳಿರ್ತದೆ, ಅದು ನ್ಯಾಚುರಲ್ ಆಗಿ ದೈವದತ್ತವಾಗಿ ಬರ್ತದೆ. ಅದನ್ನು ಕುಡಿಯುವಾಗ ನಾವು ಮಾಡಿದರೆ ಅದು ಮೆಟರ್ನಲ್ ಆಂಟಿಬಾಡೀಸ್ ಅಂತ ಹೇಳ್ತೇವೆ. ಅದು ಇರುವಾಗ ಅದರ ಒಂದು ನಾವು ಒಂದು ಲಸಿಕೆಯನ್ನು ಹಾಕಿದರೆ ನಾವು ಕೊಟ್ಟಂಥ ಲಸಿಕೆಗೆ ಬೇಕಾದಂಥ ಪ್ರತ್ಯುತ್ಪನ್ನವಾದಂಥ ರೋಗ ನಿರೋಧಕ ಶಕ್ತಿ ಬರದೇ ಇರ್ಬೋದು. ಮತ್ತು ಕೆಲವೊಮ್ಮೆ 4-5% ಏನು ಅದು ಒಂದು ಆ್ಯಂಟಿಬಾಡಿ ರಿಯಾಕ್ಷನ್ಸ್ ಅಂತ ಹೇಳ್ತೇವೆ, ಅದಾಗಿ ನಾಯಿ ಮರಿಗಳು ಸಾಯುವ ಸ್ಥಿತಿ ಇರ್ತದೆ. ಹಾಗೆ ತಾಯಿ ಹಾಲು ಬಿಟ್ಟು ಮಿನಿಮಮ್ 1 ವಾರ ಆದರೂ ಬೇಕಾಗಿರ್ತದೆ ಲಸಿಕೆ ಹಾಕಲಿಕ್ಕೆ. ಇನ್ನೊಂದು ಮಿನಿಮಮ್ ಒಮ್ಮೆ ಆದರೂ ಅದಕ್ಕೆ ಸಮರ್ಪಕವಾಗಿ ನೀವು ಜಂತು ಹುಳವನ್ನು ಮದ್ದನ್ನು ಕೊಟ್ಟಿರಬೇಕು, ಹೀಗೆ ಕೊಡಬೇಕಾಗ್ತದೆ. ಈಗ ನಾಯಿಗೆ ಬಹಳ ಮುಖ್ಯವಾಗಿ ಒಂದು ತಾಯಿ ಹಾಲು ಬಿಟ್ಟು 1 ವಾರ ಆದರೂ ಆಗಿರ್ಬೇಕು. ಲಸಿಕೆಗೆ ಯಾವುದು ಅಂತ ಹೌದು. ಈಗ ಲಸಿಕೆಯಲ್ಲಿ ಈಗ ಕೆನೈನ್ ಡಿಸ್ಟೆಂಪರ್ ಮತ್ತೊಂದು ಪಾರೋ ವೈರಸ್ ಅಂತ ಒಂದು ಕಾಯಿಲೆ ಇದೆ. ಆ ಕಾಯಿಲೆಗೆ ಬರುವಂಥ ಕಾಯಿಲೆ ನಾಯಿ ಮರಿ 6 ತಿಂಗಳಿರುವಾಗಲೇ 6 ವಾರ ಇರುವಾಗಲೇ ಬರ್ತದೆ. ಅದು ಅಂದರೆ ಅಷ್ಟು ಬಂದರೆ ಮತ್ತೆ ಮರಿ ಬದುಕೋದಿಲ್ಲ. ಆ ಪಪ್ಪಿ DP ಅಂತೇಳಿ ಹೇಳ್ತೇವೆ, ಡಿಸ್ಟೆಂಪರ್ ಮತ್ತು ಪಾರೋ ವೈರಸ್. ಅದನ್ನು ಒಂದು 6ನೇ ವಾರದಲ್ಲಿ ಆ ಜಾಗದಲ್ಲಿ ನಿಮ್ಮ ಸುತ್ತಮುತ್ತಲೆಲ್ಲ ಕಾಯಿಲೆಗಳಿದ್ರೆ ನಿಮಗೆ ಮರಿಗಳು ಸಾಯ್ತಾ ಇದೆ ಅಂತ ಗೊತ್ತಿದ್ರೆ 6ನೇ ವಾರದಲ್ಲಿ ಆ ಲಸಿಕೆಯನ್ನು ಸ್ವಲ್ಪ ಆಂಟಿಬಯೋಟಿಕ್ ಅಲ್ಲ ಲಸಿಕೆನೇ ಅದು ಕೊಡಬೇಕು. ಅದು ಅಕಸ್ಮಾತ್ ನಿಮ್ಮ ಪರಿಸರದಲ್ಲಿ ತಾಯಿಯನ್ನು ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದೀರಿ, ಮರಿಯನ್ನು ಬೇರೆ ನಾಯಿಗಳ ಯಾವುದೇ ಸಂಪರ್ಕಕ್ಕೆ ಬರುವುದಿಲ್ಲ, ಬೇರೆಯವರು ನಾಯಿ ಸಾಕುವವರು ಬಂದು ಹೆಚ್ಚು ಮುದ್ದು ಮಾಡೋದಿಲ್ಲ, ನಿಮ್ಮ ಮರಿಗಳಿಗೆ ಬೇಕಾದಷ್ಟು ತಾಯಿ ಹಾಲು ಸಿಕ್ಕಿದೆ, ತಾಯಿಯನ್ನು ಒಳ್ಳೆ ರೀತಿಯಲ್ಲಿ ಲಸಿಕೆ ಎಲ್ಲ ಕೊಟ್ಟು ಒಳ್ಳೆ ರೀತಿಯಲ್ಲಿ ಸಾಕಿದ್ದೀರಿ ಅಂತ ಹೇಳಿದರೆ 8ರಿಂದ 10ನೇ ವಾರದಲ್ಲಿ ನೀವು ಇದೇ ಪಾರೋ ವೈರಸ್, ಲೆಪ್ಟೋಸ್ಪೈರೋಸಿಸ್, ಕೆನೈನ್ ಡಿಸ್ಟೆಂಪರ್ ಅನ್ನೋ ರೋಗದ ಇದನ್ನು ಕೊಡಬೇಕಾಗ್ತದೆ. ಅದನ್ನು ಕೊಟ್ಟು ಅದೇ ಲಸಿಕೆಯನ್ನು ಮತ್ತೆ 4 ವಾರಗಳಾದ ನಂತರ ರಿಪೀಟ್ ಮಾಡಬೇಕು ನಾವು. ನಂತರ ವರ್ಷಕ್ಕೆ ಒಮ್ಮೆ ಕೊಡುವಂಥದ್ದು. ಈ ರೇಬಿಸ್ ಲಸಿಕೆಯನ್ನು 10ರಿಂದ 12ನೇ ವಾರದಲ್ಲಿ ಒಮ್ಮೆ ಕೊಡಬೇಕು, ಅಂದರೆ 3 ತಿಂಗಳಾಗುವಾಗ ಒಮ್ಮೆ ಕೊಡಬೇಕು. ಪ್ರಥಮವಾಗಿ ಯಾವಾಗ ರೇಬಿಸ್ ಲಸಿಕೆಯನ್ನು ನೀವು ಕೊಡ್ತೀರೋ ಕೊಟ್ಟು 1 ತಿಂಗಳ ನಂತರ ಇನ್ನೊಮ್ಮೆ ಕೊಡಬೇಕು. ನಂತರ ವರ್ಷಕ್ಕೊಮ್ಮೆ ಅದೇ ರೀತಿಯಲ್ಲಿ ಲಸಿಕೆಯನ್ನು ನಾಯಿಯ ಜೀವಮಾನ ಕಾಲಾವಧಿಯಲ್ಲಿ ಇದು ಸಹ ಕೊಡಬೇಕು. ಆದರೆ ರೇಬಿಸ್ ಲಸಿಕೆಯ ವಿಷಯದಲ್ಲಿ ಬಂದಾಗ ನಮ್ಮ ಮೆಡಿಕಲ್ ಸೈನ್ಸ್ ಆಗಲಿ ಅಥವಾ ನಮ್ಮ ವೆಟರ್ನರಿ ಸೈನ್ಸಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮ್ಮ ನಾಯಿಗೆ ನೀವು ವರ್ಷಂಪ್ರತಿ ಲಸಿಕೆಯನ್ನು ಕೊಡಿಸ್ತಾ ಇದ್ದೀರಿ, ಅದನ್ನು ಬ್ಲಡ್ ಸಹ ಚೆಕ್ ಮಾಡಿದಿರಿ, ಆ್ಯಂಟಿಬಾಡಿ ಟೈಟ್ರ್ ಇದೆ. ಆದರೆ ಒಂದು ನಾಯಿ, ಹುಚ್ಚು ನಾಯಿ ಕುತ್ತಿಗೆಯ ಮೇಲ್ಭಾಗದಲ್ಲಿ ಬಂದು ನಿಮ್ಮ ನಾಯಿಗೆ ಕಚ್ಚಿದರೆ ಮತ್ತೆ ಅದಕ್ಕೆ 0371428 ಅಂತ ಒಂದು ಇದಿದೆ. ಅಂದರೆ ಕಚ್ಚಿದ ದಿವಸ ಒಂದು, ಕಚ್ಚಿದ 3ನೇ ದಿವಸಕ್ಕೊಂದು, ಕಚ್ಚಿದ 7ನೇ ದಿವಸಕ್ಕೊಂದು, ಕಚ್ಚಿದ 14ನೇ ದಿವಸಕ್ಕೊಂದು, ಕಚ್ಚಿದ 28ನೇ ದಿವಸಕ್ಕೊಂದು, ಹೀಗೆ ಲಸಿಕಾ ಕ್ರಮವನ್ನು ಕೊಡಬೇಕು. ಅದು ಯಾಕೆ ನೀವು ಕುತ್ತಿಗೆಯ ಮೇಲ್ಭಾಗದಲ್ಲಿ ಅಂತ ಹೇಳಿದರೆ, ಕುತ್ತಿಗೆಯ ಮೇಲ್ಭಾಗದಲ್ಲಿ ಕಿವಿಯ ತುದಿಯಾಗಿರಲಿ, ಮೂಗಾಗಿರಲಿ, ತುಟಿಯಾಗಿರಲಿ, ಬಾಯಿರಲಿ, ಅಲ್ಲಿ ನರಗಳ ನಮ್ಮ ಸೆನ್ಸರ್ ಆರ್ಗನ್ಸ್ ಹೆಚ್ಚಿರೋದ್ರಿಂದ ನರಗಳ ಒಂದು ಹೆಚ್ಚು ಇರ್ತದೆ. ಈ ರೇಬಿಸ್ ರೋಗ ಬರುವಂಥದ್ದು ನರಗಳಿಂದ
ಅದಕ್ಕೆ ನರ್ವ್ ಎಂಡ್ ಸಿಕ್ಕಿದ್ರೆ ಮಾತ್ರ ಅದು ಬೇಗ ಹೋಗ್ತದೆ ಮತ್ತು ಇಟ್ಸ್ ವೆರಿ ನಿಯರ್ ಟು ದಿ ಬ್ರೈನ್. ಸೊ ನಮ್ಮ ಬಾಡಿಯಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗೆ ಕಿಂತ ವೇಗವಾಗಿ ಅದು ನಮ್ಮ ಬ್ರೈನನ್ನು ಸೇರಿ ಡೆತ್ ಆಗುವ ಸಾಧ್ಯತೆ ಇರ್ತವೆ, ನಾಯಿಗೆ ಹುಚ್ಚು ಬರುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ನಾವು ಅದನ್ನು ಆ ಥರ ಕುತ್ತಿಗೆಗಿಂತ ಮೇಲೆ ಕಚ್ಚಿದರೆ ಹಾಕಲೇಬೇಕಾದಂಥ ಒಂದು ಇದಿದೆ. ಮತ್ತು ಈ ರೇಬಿಸ್ ಇದೊಂದು ವಿಷಯ ಹೇಳಿಬಿಡ್ತೇನೆ. ಒಂದು ನಾಯಿ ಕಚ್ಚಿದೆ ಅಂತ ಹೇಳಿದರೆ ಅದು ನೀವು ಲಸಿಕೆ ಹಾಕಿದೆ, ಈಗ ನಿಮಗೆ ಕಚ್ಚಲಿ ಅಥವಾ ನಿಮ್ಮ ದನಕ್ಕೆ ಒಂದು ನಾಯಿ ಕಚ್ಚಲಿ ಅಥವಾ ನಿಮ್ಮ ನಾಯಿಗೆ ಇನ್ನೊಂದು ನಾಯಿ ಕಚ್ಚಲಿ, ಅದಕ್ಕೆ ಲಸಿಕೆ ಹಾಕಿದೆ ಇಲ್ವೋ, ಅದು ನಾಯಿ ಸರಿ ಇದೆಯೇ ಇಲ್ವೋ, ಈ ಥರದೆಲ್ಲ ಯೋಚನೆ ಮಾಡೋದನ್ನು ಬಿಟ್ಟು ಕಚ್ಚಿದ ಜಾಗವನ್ನು ಚಂದ ಮಾಡಿ ಬಟ್ಟೆ ಒಗೆಯೋ ಸೋಪ್ನಲ್ಲಿ ತೊಳಿಬೇಕು ಮೊದಲಿಗೆ. ಅದು ಇಂಪಾರ್ಟೆಂಟ್. ನೊರೆ ಬರುವ ಹಾಗೆ ಈ ಟ್ಯಾಪ್ ನೀರಿನಲ್ಲಿ ತೊಳಿಬೇಕು. ನಂತರ ಡೆಟಾಲ್ ಇರ್ತದೆ ಸಾಧಾರಣ ಎಲ್ಲರ ಮನೆಯಲ್ಲಿ, ಡೆಟಾಲನ್ನು ಹತ್ತಿಯಲ್ಲಿ ಅದ್ದಿ ಆ ಜಾಗ ಎಲ್ಲೆಲ್ಲಿ ಕಚ್ಚಿರ್ತದೆ ಅಲ್ಲಿಗೆ ಒತ್ತಿ ಒಂದು 2 ನಿಮಿಷ ಹಿಡಿಬೇಕು. ಡೆಟಾಲನ್ನು ಹಾಕುವಂಥದ್ದಲ್ಲ, ಡೆಟಾಲ್ನ ಗಾಯದ ಮೇಲೆ ಒತ್ತಿ ಹಿಡಿಯುವಂಥದ್ದು. ಇದನ್ನ ಪ್ರಥಮ ಚಿಕಿತ್ಸೆಯಾಗಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ 99% ನೀವು ಸೇಫ್ ಅಂತೇಳಿ ಅರ್ಥ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ರೇಬಿಸ್ ನರಗಳಿಗೆ ಬರುವಂಥ ಕಾಯಿಲೆ ಮತ್ತು ಅದು ಅತ್ಯಂತ ಸೂಕ್ಷ್ಮವಾದಂಥ ಒಂದು ವೈರಸ್. ನೀವು ಬಿಸಿಲಿನ ಜಳಕ್ಕೆ ಅದು ಸಾಯ್ತದೆ. ಆ ಒಂದು ಗಾಯ ಆದ ಪ್ರದೇಶದಲ್ಲಿ ಸಾಧಾರಣ 1 ಗಂಟೆವರೆಗೆ ತನಕ ಇರ್ತದೆ. ಅದು ಹೊರಗಡೆ ಪರಿಸರದಲ್ಲಿ ಇರ್ತದೆ, ಯಾಕಂದರೆ ನರ್ವ್ ಎಂಡ್ ಸಿಕ್ಬೇಕು ಅದಕ್ಕೆ. ಆ ಸಮಯದಲ್ಲಿ ನೀವು ಅದಕ್ಕೆ ಬಟ್ಟೆ ಒಗೆಯೋ ಸೋಪದಲ್ಲಿ ಸುಣ್ಣದ ಅಂಶ ಇರ್ತದೆ. ನಾನು ಬಟ್ಟೆ ಒಗೆಯೋ ಸೋಪನ್ನು ಯಾಕೆ ಹೇಳ್ತೇನೆ ಅಂದರೆ, ಎಲ್ಲರಿಗೂ ಈಸಿಯಾಗಿ ಸಿಗ್ತದೆ ಅದು. ಎಲ್ಲರ ಮನೆಯಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಇರೋದಿಲ್ಲ ಅಥವಾ ಬೇರೆ ಬೇರೆ ಟಿಂಚರ್ ಐಡಿನ ಇಟ್ಕೊಂಡಿರೋದಿಲ್ಲ, ಅದೆಲ್ಲ ಇದ್ದರೆ ಒಳ್ಳೆಯದು. ಅದು ಇಲ್ಲದಿದ್ದರೂ ಬಟ್ಟೆ ಒಗೆಯೋ ಸೋಪ್ನಲ್ಲಿ ನೊರೆ ಬರುವ ಹಾಗೆ ತೊಳೆದು ಇದಿಷ್ಟು ಮಾಡಿದರೆ ಅದು ಅತ್ಯಂತ ಸುರಕ್ಷತೆಯಾಗಿ ಮಾಡುವಂಥದ್ದು. ಎಸ್ ಡಾಕ್ಟರ್, ಇದುವರೆಗೂ ನಮಗೆ ಒಂದಷ್ಟು ಲಸಿಕೆಗಳ ಬಗ್ಗೆ ಮತ್ತು ನಾಯಿಗಳ ಆಹಾರ ಕ್ರಮದ ಬಗ್ಗೆ ಮತ್ತು ಮುಖ್ಯವಾಗಿ ಹುಟ್ಟಿದ ವಾರದಲ್ಲಿ ಅದು ಒಂದು ಮಗುವಿನ ಹಾಗೆ ಹುಟ್ಟಿದ ನಾಯಿ ಮರಿಗಳನ್ನ ಯಾವ ರೀತಿಯಾಗಿ ಪಾಲನೆ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ಇದ್ರ ಜೊತೆಗೆ ಆಹಾರ ಕ್ರಮ ಮತ್ತು ಲಸಿಕೆ ಇವತ್ತಿನ ಸಂಚಿಕೆಯಲ್ಲಿ ಸಾಧ್ಯವಾದಷ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಸಾಕಷ್ಟು ಮಾಹಿತಿ ತಲುಪಿದೆ ಅಂತ ಭಾವಿಸ್ತೀನಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಂದು ಆಗಮಿಸಿ ನಮಗೆ ಈ ಒಂದು ಸರಿಯಾದ ಮಾರ್ಗದರ್ಶನವನ್ನು ಪೆಟ್ಸ್ ಕಾಳಜಿ ಕುರಿತಂತೆ ನೀಡಿದ್ದೀರಿ. ಮತ್ತಷ್ಟು ಸಂಚಿಕೆಯಲ್ಲಿ ಬರ್ತಾ ಇರಿ ಅಂತ ನಿಮಗೆ ವಿನಂತಿ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಪೆಟ್ಸ್ ಕಾಳಜಿಯಲ್ಲಿ ಇವತ್ತು ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರು, ಪಶುವೈದ್ಯಾಧಿಕಾರಿಗಳು, ಮಣಿಪಾಲ, ಇವರು ನಿಮಗೆ ಸಾಕಷ್ಟು ಒಂದು ಆರಂಭಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೆಟ್ಸ್ಗಳಲ್ಲಿ, ವಿಶೇಷವಾಗಿ ನಾಯಿ ಬಗ್ಗೆ. ಮತ್ತಷ್ಟು ಸಂಚಿಕೆಗಳಲ್ಲಿ ಮತ್ತೊಮ್ಮೆ ಅವರು ಭೇಟಿಯಾದಾಗ ಖಂಡಿತವಾಗಲೂ ಇನ್ನಷ್ಟು ಮಾಹಿತಿಯನ್ನು ಖಂಡಿತ ಕೊಡ್ತಾರೆ. ಅದನ್ನು ಯಾವ ರೀತಿಯಾಗಿ ಲಾಲನೆ ಪಾಲನೆ ಪೋಷಣೆ ಕುರಿತಾದಂತೆ ಇನ್ನಷ್ಟು ಪೆಟ್ಸ್ಗಳ ಬಗ್ಗೆ ಅವರು ನಮ್ಮೊಟ್ಟಿಗೆ ಮತ್ತೊಮ್ಮೆ ಮಾತಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮಗೂ ಇದೆ. ಹಾಗೆ ಇದೇ ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮತ್ತು ನಿರಂತರ ಸುದ್ದಿಗೆ ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್.